ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ ಮತ್ತು ವಿಟಮಿನ್ ಎ ಡಿ ಇ ಇರುವಂತಹ ಒನ್ ಆಫ್ ದ ಹೆಲ್ದಿಯೆಸ್ಟ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆಯೇ ಮಸಾಲೆಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಮಸಾಲೆ, ಯಾವುದೇ ಕೆಮಿಕಲ್ಸ್ ಇಲ್ಲದೆ, ಯಾವುದೇ ಕಲರ್ ಅಥವಾ ಪ್ರಿಸರ್ವೇಟಿವ್ಸ್ ಇಲ್ಲದೆ ಕುಟ್ಟಿ ಹುಡಿ ಮಾಡಿದಂತಹ 40 ವರ್ಷಗಳ ಇತಿಹಾಸ ಇರುವಂತಹ ಅರುಣಾ ಮಸಾಲೆ, ದಟ್ ಈಸ್ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ಮ್ಯಾನ್ ತೂರ್ದಾಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಸೊ ವೀಕ್ಷಕರೇ, ಈಗಿನ ಒಂದು ಬ್ಯುಸಿ ಲೈಫ್ ಅಂತ ಏನು ಹೇಳ್ತವೆ, ಸೊ ಅದಕ್ಕೆ ತಕ್ಕಂತೆ ಈ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಅಡುಗೆ ಮಾಡುವಂತಹ ಒಂದು ಪದ್ಧತಿ ಆಗಿರ್ಬೋದು ತುಂಬಾನೇ ಶಾರ್ಟ್ ಕಟ್. ಯಾಕಂತ ಹೇಳಿದ್ರೆ ಶಾರ್ಟ್ ಕಟ್ ಲೈಫ್ ಅಲ್ವಾ. ಸೊ ಅತಿಯಾದ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಂದು ಬೆಸ್ಟ್ ಅಂಡ್ ಬೆಸ್ಟ್ ರೆಸಿಪಿ ಮಾಡೋದು ಅಂತ ಹೇಳಿದ್ರೆ ಈಗಿನ ಜಾಯಮಾನದಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಂತ ಹೇಳಿ ಹಳೆ ಕಾಲದ ಒಂದು ಆಹಾರ ಪದ್ಧತಿಯನ್ನು ಯಾರು ಕಡೆಗಣಿಸ್ತಿಲ್ಲ. ಖಂಡಿತವಾಗ್ಲೂ ಅದರದ್ದು ರುಚಿ, ಅದರದ್ದೊಂದು ವಿಧಾನಗಳೇ ಬೇರೆ. ಬಟ್ ನಮ್ಮ ಅಡುಗೆ ಮನೆಯಲ್ಲಿ ಹಳೆ ಕಾಲದ ಆಹಾರ ಪದ್ಧತಿ ಆಗಿರ್ಬೋದು, ಈಗಿನ ಜಾಯಮಾನಕ್ಕಾಗುವಂತಹ ಫಾಸ್ಟ್ ಅಂಡ್ ಶಾರ್ಟ್ ಕಟ್ ಫುಡ್ ರೆಸಿಪೀಸ್ಗಳಾಗಿರ್ಬೋದು ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಅತಿಥಿಯಾಗಿ ಶಕುಂತಲಾ ರಮೇಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ನಾನು. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಎಲ್ಲಿಂದ ಬರ್ತಾ ಇರೋದು ನೀವು? ನಾವು ಸುರತ್ಕಲ್ ಹತ್ರ ಹೊಸಬೆಟ್ಟ ಅಂತ. ಓಕೆ ಓಕೆ. ಸೊ ಏನ್ ಮಾಡ್ಕೊಂಡಿದ್ದೀರಾ? ಮನೆಯಲ್ಲೇ ಇರೋದಾ? ನಾನೊಂದು ಸ್ಕೂಲ್ ನಡೆಸಿದ್ದೆ, ಪ್ರೀ ನರ್ಸರಿ ಸ್ಕೂಲ್. ಓಕೆ. LKG UKG ನಿಮ್ದೇ ಓನ್? ಹೌದು ಹೌದು. ಸೊ ನೀವೇ ಕಲಿಸ್ತಾ ಇದ್ದದ್ದು? ಹೌದಾ? ಎಷ್ಟು ಮಕ್ಕಳಿದ್ರು? ಒಂದು 25-30 ಇದ್ರು. ಹೌದಾ? ಈಗ ಗೊತ್ತಲ್ಲ ಕೊರೋನಾ, ಎಲ್ಲ ಕೊರೋನಾ ಬಂದು ಎಲ್ಲವೂ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಈಗ ಫ್ರೀ ಇರುವಾಗ ಮನೆಯಲ್ಲೇ ಇರ್ತೀರಾ? ಮತ್ತೆ ಮ್ಯೂಸಿಕ್ ಹೇಳಿಕೊಡ್ತಿದ್ದೆ. ಓಕೆ. ಮ್ಯೂಸಿಕ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಲ್ಲ, ಶಾಸ್ತ್ರೀಯ ಸಂಗೀತ. ಸಂಗೀತ ಹೇಳ್ಕೊಡ್ತೀರಾ ನೀವು? ಓಕೆ ಓಕೆ, ನೈಸ್, ವೆರಿ ನೈಸ್. ಸೊ ಅಡಿಗೆ ಬಗ್ಗೆ ಆಸಕ್ತಿ ಕೂಡ ಜಾಸ್ತಿ ಇದೆ ಅಂತ ಕಾಣುತ್ತೆ. ಮಾಡ್ಬೇಕು, ಮತ್ತೆ ಹೀಗೆಲ್ಲ ಬಂದು ವೀಕ್ಷಕರಿಗೆ ಹೇಳ್ಬೇಕು ಅಂತ ತುಂಬಾ ಆಸೆ ಇದೆ ಅಲ್ವಾ? ಸೊ ನಮ್ಮ ಅಡಿಗೆ ಮನೆಗೆ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ವೆಲ್ಕಮ್. ಹಾಗೇನೆ ಏನ್ ಅಡಿಗೆ ಹೇಳ್ಕೊಡ್ತಾ ಇದೀರಾ? ನಾನಿವತ್ತು ಅವಲಕ್ಕಿ ಪಲಾವ್, ದಿಢೀರ್ ತಿಂಡಿ, ಬೆಳಿಗ್ಗೆ ಈಸಿ ಆಗುವಂತ ಶಾರ್ಟ್ ಕಟ್ ಲೈಫ್. ಮತ್ತೆ ಇನ್ನೊಂದು ಡ್ರೈ ಫ್ರೂಟ್ಸ್ ಇಂದ ಒಂದು ಮೋದಕ. ಓಕೆ. ಎರಡು ಚೆನ್ನಾಗಿದೆ, ವಿಭಿನ್ನವಾಗಿದೆ ಕೇಳಲಿಕ್ಕೆ. ಸೊ ಯಾವ ತೀರಿ ಬರುತ್ತೆ ಅಥವಾ ಯಾವ ತರ ಅದು ರೆಡಿ ಆಗುತ್ತೆ ನಾವಿನ್ನು ಮಾಡ್ಕೊಂಡು ನೋಡ್ಬೇಕು. ಹೋಗುವ ಕಿಚನ್ಗೆ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಾವು ನನ್ಗೆ ಅವಲಕ್ಕಿ ಕಾಣ್ತಾ ಇದೆ. ಸೊ ಅವಲಕ್ಕಿ ಪಲಾವ್ ಮಾಡ್ತಾ ಇರೋದು ಹಾಗಾದ್ರೆ ಅಲ್ವಾ? ಯೂಶುವಲಿ ಪಲಾವ್ ಅನ್ನು ಅಕ್ಕಿಯಿಂದಲೇ ಮಾಡ್ತಾರೆ. ಇದು ಈಗ ಅವಲಕ್ಕಿಯಲ್ಲಿ ಸ್ಟಾರ್ಟ್ ಮಾಡುವ. ಹೇಗೆ? ಫಸ್ಟ್ 1 ಲೋಟ ಅವಲಕ್ಕಿ ತಗೊಳ್ಬೇಕು. ಒಂದು 10 ನಿಮಿಷ ನೆನೆ ಹಾಕಿಡ್ಬೇಕು. ಹಾಗಾದ್ರೆ ನೀರ್ ಬೇಕಲ್ವಾ? ಗಟ್ಟಿ ಅವಲಕ್ಕಿ. ಓಕೆ. ಸೊ ಇದು ಯೂಶುವಲಿ ನಾವು ಯೂಸ್ ಮಾಡುವ ಅವಲಕ್ಕಿ ಅಲ್ಲ, ಗಟ್ಟಿ ಅವಲಕ್ಕಿ. ಹೌದು. ಓಕೆ. ಹಾಗಾದ್ರೆ ನೆನೆ ಇಡಬೇಕು. ಸಾಕು. ನೆಕ್ಸ್ಟ್ ಹಾಗಾದ್ರೆ ಈಗ ನನಗೊಂದು ಕಡಾವು ಬೇಕು. ಅದಕ್ಕೆ ತರಕಾರಿ ಎಲ್ಲ ಬೇಯಿಸ್ಕೊಳ್ಬೇಕು. ಸೊ ಪಲಾವ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ತರಕಾರಿ ಎಲ್ಲ ಹಾಕಿ ರೆಡಿ ಆಗುತ್ತೆ ಅಲ್ವಾ? ತರಕಾರಿ, ಬಟಾಣಿ ಎಲ್ಲ. ಎಸ್. ನಾನೀಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಬೇಕು. ನೀರು ಬೇಕಾ? ಸಾಕು. ಒಂದು ಚಿಕ್ಕದು ಆಲೂಗಡ್ಡೆನ ತೊಳೆದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೇನೆ ಒಂದು ಕ್ಯಾರೆಟ್ ಕ್ಲೀನ್ ಮಾಡಿಬಿಟ್ಟು ಪೀಸ್ ಮಾಡಿ ಹಾಕಬೇಕು. ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಬೀನ್ಸ್ ಬರುತ್ತಲ್ಲ, ಅದನ್ನ ಹಾಕಬೇಕು. ಬಟಾಣಿ ಇದ್ರೆ ಬಟಾಣಿ ಹಾಕೊಳ್ಬಹುದು, ಅದು ಕೂಡ ಟೇಸ್ಟಿ ಆಗುತ್ತೆ.
ಸೊ ಇದು ಕುಕ್ಕರ್ ಅಲ್ಲಿ ಕೂಡ ಬೇಯಿಸಬಹುದು ಅಲ್ವಾ? ತುಂಬಾ ಬೇಯಿಸಬಾರ್ದು, ಅದು ತಿನ್ಲಿಕ್ಕೆ ಸಿಗ್ಬೇಕು. ಓಕೆ ಓಕೆ, ಗಂಜಿ ಗಂಜಿ ಆಗ್ಬಾರ್ದು. ಕರೆಕ್ಟ್. ಜಾಸ್ತಿ ಬೆಂದಷ್ಟು ಅದರಲ್ಲಿರುವ ಸತ್ವ ಕೂಡ ಹೋಗುತ್ತೆ ಅಲ್ವಾ? ಹೌದು ಹೌದು. ಮತ್ತೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಟೇಸ್ಟ್ ಅಲ್ಲ. ಓಕೆ. ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಬೇಕು. ಮತ್ತೆ ಬೇಕಾದ್ರೆ ಹಾಕೊಳ್ಬಹುದು. ಸ್ವಲ್ಪ ಹಾಕ್ತೇನೆ, ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೇನೆ. ಓಕೆ. ಅದು ಚೆನ್ನಾಗಿ ಬೇಯಬೇಕು. ಬೇಯಬೇಕಾಗುತ್ತಲ್ವಾ? ಹೌದು. ಓಕೆ. ಸೊ ಈ ಅವಲಕ್ಕಿ ಮಾತ್ರ ಯೂಸ್ ಮಾಡೋಕೆ ದಪ್ಪ ಅವಲಕ್ಕಿ ಯೂಸ್ ಮಾಡೋದು? ಹೌದು ಹೌದು. ಅದು ಇನ್ನು ಬೇರೆ ಪೇಪರ್ ಅವಲಕ್ಕಿ ಬೇಗನೆ ಮೆತ್ತಗಾಗ್ಬಿಡುತ್ತೆ, ಗಂಜಿ ಆಗುತ್ತೆ. ಇದೊಂದು 10 ನಿಮಿಷ ಮತ್ತೆ ತೆಗಿಬೇಕು ಇದನ್ನು ಕೂಡ ನೀರಿಂದ. ಓಕೆ, ಇಲ್ಲದ್ರೆ ತುಂಬಾ ಮೆತ್ತಗಾಗುತ್ತಲ್ಲ? ಹೌದು. ಈಗ ಆಲ್ರೆಡಿ ರೆಡಿ ಆಗಿದೆ, ಇದು ರೆಡಿ ಆಗಿದೆ. ಇದೆಲ್ಲ ನೀರು ತೆಗಿಬೇಕೀಗ. ಸರಿ. ಹಿಂಡಿ ತೆಗಿಬೇಕು. ಹಿಂಡಿ ತೆಗಿಬೇಕು. ಈ ಅವಲಕ್ಕಿ ಗಟ್ಟಿ ಇದ್ದಷ್ಟು ಟೇಸ್ಟ್ ಆಗಿದ್ರೆ. ಓಕೆ ಓಕೆ. ಅಂದ್ರೆ ಪಲಾವಲ್ಲಿ ಸ್ವಲ್ಪ ಚೇಂಜಸ್ ಅಲ್ಲಿ ಕೊಟ್ಟಾಗ ಅದರ ಟೇಸ್ಟ್ ಸ್ವಲ್ಪ ಬೇರೆ ಇರುತ್ತೆ. ಅನ್ನಕ್ಕೂ ಮತ್ತು ಅವಲಕ್ಕಿಗೂ ವ್ಯತ್ಯಾಸ ಇರುತ್ತೆ. ಹೌದು ಹೌದು, ವ್ಯತ್ಯಾಸ ಇರುತ್ತೆ. ಮತ್ತೆ ಅನ್ನದ್ದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಇದು ಸಾಧಾರಣ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಆಲ್ರೆಡಿ ಈ ಸಾಮಗ್ರಿ ಎಲ್ಲ. ಸೊ ತರಕಾರಿ ಕೂಡ ಬೇಯ್ತಾ ಇದೆ. ನೆಕ್ಸ್ಟ್ ಹಾಗಾದ್ರೆ ಈಗ ನಾವು ಈ ಮಸಾಲೆ ಮಾಡ್ಕೊಳ್ಳೋಣ. ಓಕೆ. ಮಿಕ್ಸಿ ಜಾರ್ ಬೇಕು. ಸರಿ. ತರಕಾರಿ ಬೇಯ್ತಾ ಇರುವಾಗ ನಾವು ಈ ಕಡೆಯಿಂದ ಮಸಾಲೆ ಮಾಡ್ಕೊಳ್ಳೋಣ. ಸರಿ. ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ತೇನೆ, ಒಂದು 2 ಪೀಸ್ ಚಕ್ಕೆ, ಒಂದು 5 ಲವಂಗ, ಓಕೆ, ಒಂದು ಏಲಕ್ಕಿ ಹಾಕ್ತೇನೆ. ಏಲಕ್ಕಿ ಬಿಡಿಸಿ ಹಾಕ್ತೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಓಕೆ. ಮತ್ತೆ ಒಂದು 2-3 ಹಸಿಮೆಣಸು ಹಾಕ್ತೇನೆ. ಹಸಿಮೆಣಸು ಓಕೆ, ಹಾಕ್ತೇನೆ, ಕಟ್ ಮಾಡಿ ಹಾಕ್ತೇನೆ. ಸೊ ಇದೆಲ್ಲ ಮಸಾಲಕ್ಕೆ? ಮಸಾಲಕ್ಕೆ. ಓಕೆ. ಇಷ್ಟನ್ನ ಸ್ವಲ್ಪ ನೀರು ಹಾಕೋದು ಬೇಡ? ಇದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇನೆ ಪಲಾವ್ ಆಗುತ್ತೆ ಇದು. ಓಕೆ ಓಕೆ. ಸೊ ಇದಕ್ಕೆ ನೀರು ಬೇಕಾ? ಸ್ವಲ್ಪ ಸ್ವಲ್ಪ ಸಾಕು. ಓಕೆ. ಸೊ ಇದು ಸಾಕಾ ನೋಡಿ? ನೋಡೋಣ. ಸಾಕು ಸಾಕು. ಸೊ ಮಸಾಲ ಅಂತೂ ರೆಡಿ ಆಯ್ತು? ಮಸಾಲ ರೆಡಿ ಆಯ್ತು. ಓಕೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿಟ್ವಿ. ಓಕೆ. ಸೊ ಅದು ಈಗ ಏನು ಮಾಡ್ತಾ ಇರೋದು ಹಾಗಾದ್ರೆ? ಈ ಅವಲಕ್ಕಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಓಕೆ. ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡಿ ಇಡಬೇಕು. ಆ ಉಪ್ಪು ಹುಳಿ ಚೆನ್ನಾಗಿ, ಅದಕ್ಕೆ ಅವಲಕ್ಕಿ ಸ್ವಲ್ಪ ಚಪ್ಪೆ ಅಲ್ಲ, ಚೆನ್ನಾಗಿ ಅದು ಹಿಡಿಬೇಕು. ಉಪ್ಪು ಮತ್ತೆ ಲಿಂಬೆ ಹುಳಿ. ಉಪ್ಪು ನೋಡಿ ಹಾಕಬೇಕು, ತರಕಾರಿಗೆ ಆಲ್ರೆಡಿ ಹಾಕಿದೀವಿ. ಹೌದು ಹೌದು. ಒಂದು ಅರ್ಧ ಹೋಳು ಲಿಂಬೆ ಹೋಳು, ಲಿಂಬೆ ರಸ ಮಾತ್ರ. ಲಿಂಬೆ ರಸ ಮಾತ್ರ. ಸೊ ಆಗ ಸಪ್ಪೆ ಅವಲಕ್ಕಿ ಏನಿದೆ ಸ್ವಲ್ಪ ಹುಳಿಯಾಗಿ ಬರುತ್ತೆ. ಹೌದು ಹೌದು. ಉಪ್ಪು ಮತ್ತೆ ಹುಳಿ ತಾಗಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತಲ್ಲ ತಿನ್ನುವಾಗ. ಇಲ್ಲದ್ರೆ ಸಪ್ಪೆ ಸಪ್ಪೆ ಆಗುತ್ತೆ. ಚೆನ್ನಾಗಿ ಕಲಸಿ ಇಡಬೇಕು. ಸೊ ಇದು ಕೂಡ ಬೇಯ್ತಾ ಬರ್ತಾ ಇದೆ. ಸರಿ, ಸ್ವಲ್ಪ ಬೆಂದರೆ ಸಾಕು. ಓಕೆ. ಸ್ವಲ್ಪ ಹಸಿ ಹಸಿ ತರಕಾರಿ ಒಳ್ಳೇದಲ್ಲ ಹೆಲ್ತಿಗೆ. ಹೌದು. ಸಾಕಷ್ಟು. ಓಕೆ. ನೆಕ್ಸ್ಟ್ ಹಾಗಾದ್ರೆ ಇದನ್ನ ಒಂದು ಗ್ಯಾಸ್ ಆರಿಸ್ಕೊಳ್ಳೋಣ. ಈ ತರಕಾರಿಯನ್ನು ಒಂದು ಬೌಲಿಗೆ ಹಾಕಿಡ್ತೇನೆ. ಓಕೆ, ತಕೊಳ್ಳಿ, ಹಾಕಿ. ಓಕೆ. ಸೊ ಗ್ಯಾಸ್ ಹಚ್ಚಲಿಯಾ? ಹಚ್ಚಿ. ಕಡಾವಿದು ನೀರಿನ ಅಂಶ ಹೋಗ್ಲಿ ಅಲ್ಲ? ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಬೇಕಾಗುತ್ತಾ? ಎಣ್ಣೆ ಹಾಕುವಲ್ಲ? ನೀರು ಡ್ರೈ ಆಯ್ತು, ಹಾಕೋಣ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಸಾಕು. ಓಕೆ. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ತೇನೆ. ಈಗ ಸ್ವಲ್ಪ ನಾನು ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಕ್ಯಾಪ್ಸಿಕಮ್ ಹಾಕ್ತೇನೆ. ರೋಸ್ಟ್ ಆಗಬೇಕು. ಓಕೆ. ಈ ಕ್ಯಾಪ್ಸಿಕಮಿಗೆ ಕೂಡ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಅದು ಕೂಡ ಉಪ್ಪಲ್ಲಿ ಬೇಯಬೇಕು. ಓಕೆ. ಇದು ಕ್ಯಾಪ್ಸಿಕಮ್ ಜಾಸ್ತಿ ಬೇಯಿಸಬಾರ್ದು, ಬೇಗನೆ ಮೆತ್ತಗಾಗಿಬಿಡುತ್ತೆ. ಹೌದು ಹೌದು. ಹೀಗೆ ಸ್ವಲ್ಪ ಅರೆ ಬೆಂದದಾದ್ರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು ಹೌದು. ಮತ್ತೆ ತುಂಬ ಬೆಂದರೆ ತಿನ್ನಲಿಕ್ಕೆ ಮೆತ್ತಗಾಗುತ್ತಲ್ಲ, ಟೇಸ್ಟ್ ಇರಲ್ಲ.
ಈಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಆಗುತ್ತೆ, ಕೊಬ್ಬರಿ ತುರಿನೂ ಆಗುತ್ತೆ. ನಾನು ತೆಂಗಿನ ತುರಿ ಕೊಬ್ಬರಿ ತುರಿ ಮಿಕ್ಸ್ ಮಾಡಿ ತಂದಿದ್ದೀನಿ. ಅಲ್ರಿ ಹಾಕ್ತೀನಿ. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಆಗುತ್ತೆ. ಈಗ ನಾನು ಈ ಬೇಯಿಸಿದ ತರಕಾರಿ ಎಲ್ಲ ಹಾಕ್ಕೊಳ್ತೀನಿ. ಓಕೆ. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಇದ್ರದ್ದು ಏನಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ನಾವು ಬೇಯಿಸಿರಲ್ಲ ಯಾವುದು, ಹೌದು, ಹದವಾಗಿ ಬೆಂದಿರೋದ್ರಿಂದ ಸೊ ಅದರ ಸತ್ವ, ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ಹೌದು ಹೌದು. ಈಗ ನಾವು ಮಾಡಿಕೊಂಡು ಮಸಾಲೆ ಹಾಕ್ತೇನೆ. ಓಕೆ. ಸ್ವಲ್ಪ ನೀರು, ಸಾಕಲ್ಲ? ಆಕ್ಚುಲಿ ಈ ಮಸಾಲೆ ಏನಿದೆ ಅದಕ್ಕೆ ಕರೆಕ್ಟ್ ಆಗಿ ಎಲ್ಲ ಟೇಸ್ಟ್ ಅನ್ನು ಸೆಟ್ ಮಾಡುತ್ತೆ. ಹೌದು ಹೌದು. ಸ್ವಲ್ಪ ಹಾಗೇನೆ ಬೇಯಲಿ ಮಸಾಲೆ. ಓಕೆ ಓಕೆ. ತರಕಾರಿಗೆಲ್ಲ ಮಸಾಲೆ ಹಿಡಿಬೇಕಲ್ವಾ? ಓಕೆ, ಕರೆಕ್ಟ್. ಓಕೆ. ಈಗ ಮಸಾಲೆ ಎಲ್ಲ ಹಿಡಿದಿರ್ಬೋದು. ಕರೆಕ್ಟ್ ಹೇಳಿಕೊಳ್ತಾ ಬಂದಿದೆ ಅಲ್ವಾ? ಓಕೆ. ಈಗ ಡ್ರೈ ಆಗೋಷ್ಟೊತ್ತಿಗೆ ಅವಲಕ್ಕಿ ಹಾಕಬೇಕು. ಸರಿ, ಓಕೆ. ಈಗ ಅವಲಕ್ಕಿ ಹಾಕೋಣ. ನಾನೀಗ ಅವಲಕ್ಕಿ ಹಾಕ್ತೇನೆ. ನಾನು ಕಲಸಿ ಇಟ್ಟಿದ್ದೀನಲ್ಲ ಆಗ ಉಪ್ಪು ಹುಳಿ ಹಾಕಿ ನೀರಲ್ಲಿ ನೆನೆಸಾದ ನಂತರ ಉಪ್ಪು ಹುಳಿ ಹಾಕಿ ಇಟ್ಟಂತಹ ಅವಲಕ್ಕಿ. ಹೌದು ಹೌದು. ಸೊ ಅನ್ನದ ಬದಲಿಗೆ ಅವಲಕ್ಕಿ. ಅನ್ನವನ್ನು ನಾವು ಕುಕ್ಕರ್ನಲ್ಲಿ ಬೇಯಿಸ್ಬೇಕಲ್ಲ, ಇದು ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕಿಲ್ಲ, ಹೀಗೆ ಒಗ್ಗರಣೆ. ಅದೇ ಸ್ವಲ್ಪ ಫಾಸ್ಟ್ ಆಗುತ್ತೆ. ಹೌದು. ಎಲ್ಲ ಟೈಮ್ ಉಳಿಯುತ್ತೆ. ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಓಕೆ. ಹೀಗೆ ಚೆನ್ನಾಗಿ ತಿರ್ಸ್ಬೇಕೆಲ್ಲ, ಮಿಕ್ಸ್ ಆಗ್ಬೇಕಲ್ಲ. ಸೊ ಅವಲಕ್ಕಿ ಏನಾದ್ರೂ ಬೇಯಲಿಕ್ಕೆ ಇದೆಯಾ? ಇಲ್ಲ ಅಲ್ಲ, ಅವಲಕ್ಕಿ ಬೇಯಲಿಕ್ಕಿಲ್ಲ. ಅವಲಕ್ಕಿಗೆ ಮಸಾಲೆ ಸ್ವಲ್ಪ ಹಿಡ್ಕೊಂಡ್ರೆ ಆಯ್ತು. ಈಗ ಎಲ್ಲ ಡ್ರೈ ಆಯ್ತು, ಮಸಾಲೆ ಎಲ್ಲ ಅವಲಕ್ಕಿಗೆ ಹಿಡಿದಿದೆ. ಸಾಕಾಗಾದ್ರೆ ಸಾಕು. ಗ್ಯಾಸ್ ಹಾಕ್ಕೊಳ್ಳೋಣ. ಓಕೆ. ಇಷ್ಟು ಡ್ರೈ ಆಗಬೇಕು, ನೀರಿದ್ರೆ ತಿನ್ಲಿಕ್ಕೆ. ಓಕೆ. ಒಂದು ನೋಡುವಾಗ ಒಂದು ವೆಜ್ ಫ್ರೈಡ್ ರೈಸ್ ತರ ಕಾಣುತ್ತೆ. ಹೌದು ಹೌದು. ಈಗ ಅವಲಕ್ಕಿದು ಪಲಾವ್ ರೆಡಿ ಆಗಿದೆ. ನೋಡಿ ಹೇಗಿದೆ ಅಂತ ತಿಂದು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬೇರೆ ಅದಲ್ಲದೆ ಆ ಪಲಾವ್ ಅರೋಮ ಬೇರೆ ಬರ್ತಾ ಇದೆ. ಬಟ್ ಪಲಾವ್ ಮಾಡಿರೋದು ಅವಲಕ್ಕಿಯಲ್ಲಿ. ವೆರಿ ಈಸಿ, ವೆರಿ ಸಿಂಪಲ್. ಇದ್ದಂತಹ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಈ ಅವಲಕ್ಕಿ ಪಲಾವ್ ಯಾವ ಥರ ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಅವಲಕ್ಕಿ ಪುಲಾವ್ ತಯಾರಿಸುವ ವಿಧಾನ. ಮೊದಲು ದಪ್ಪ ಅವಲಕ್ಕಿಯನ್ನು 5 ರಿಂದ 10 ನಿಮಿಷ ನೆನೆಸಿ ಇಡಿ. ಇನ್ನೊಂದೆಡೆ ಸ್ವಲ್ಪ ನೀರಿನಲ್ಲಿ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ. ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲವನ್ನೂ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಅವಲಕ್ಕಿಯನ್ನು ಹಿಂಡಿ ತೆಗೆದು ಸ್ವಲ್ಪ ಉಪ್ಪು ಹಾಗೂ ಲಿಂಬೆ ರಸವನ್ನು ಬೆರೆಸಿ ಇಡಿ. ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಕ್ಯಾಪ್ಸಿಕಮ್ ಅನ್ನು ಹುರಿದು ತೆಂಗಿನ ತುರಿ, ಬೇಯಿಸಿದ ತರಕಾರಿ ಸೇರಿಸಿ ಹುರಿಯಿರಿ. ಆನಂತರ ರುಬ್ಬಿದ ಮಸಾಲೆ ಸೇರಿಸಿ ಬೇಯಿಸಿಕೊಳ್ಳಿ. ಮಸಾಲೆ ಬೆಂದ ನಂತರ ಅವಲಕ್ಕಿಯನ್ನು ಸೇರಿಸಿ ಬೆರೆಸಿ. ಈಗ ಬಿಸಿ ಬಿಸಿ ಅವಲಕ್ಕಿ ಪುಲಾವ್ ತಯಾರು. ಎಸ್, ಅವಲಕ್ಕಿ ಪಲಾವ್ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬಂದ್ರಿ. ಸೊ ನೆಕ್ಸ್ಟ್ ಮೋದಕ ರೆಡಿ ಆಗ್ಲಿಕ್ಕಿದೆ. ಯಾವ ಥರದ್ದು ಮೋದಕ, ಯಾವ ರೀತಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡಬೇಕು. ಟಿಲ್ ದೆನ್ ವಿ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸರ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ ಮ್ಯಾನ್ ತೂರ್ದಾಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಸೊ ವೀಕ್ಷಕರೇ, ನೆಕ್ಸ್ಟ್ ಆಗಲೇ ಹೇಳಿದೆ ಒಂದು ರೆಸಿಪಿ ರೆಡಿ ಆಗಿತ್ತು, ಅವಲಕ್ಕಿ ಪಲಾವ್. ಸೊ ನೆಕ್ಸ್ಟ್ ಒಂದು ಸ್ವೀಟ್, ದಟ್ ಇಸ್ ಮೋದಕ ಅಂತ ಹೇಳಿದ್ದಾರೆ. ಬನ್ನಿ ಯಾವ ರೀತಿ ಮೋದಕ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ. ಓಕೆ ಮೇಡಮ್, ಸೊ ಮೋದಕ ಅಂತ ಹೇಳಿದ್ರಿ, ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ. ಯಾವ್ದ್ರಲ್ಲಿ ಮಾಡ್ತಾ ಇರೋದು ಈ ಮೋದಕನೀಗ? ನಾನಿವತ್ತು ಡ್ರೈ ಫ್ರೂಟ್ಸಿನ ಮೋದಕ ಮಾಡೋಣ ಅಂತ ಬಂದಿದ್ದೇನೆ. ಓಕೆ. ಫಸ್ಟ್ಗೆ ಇದು ಮೈದಾವನ್ನು ಮೊದಲೇ ಕಲಸಿ
ಸರಿ ಮಾಡಿ ಇಟ್ಕೊಳ್ಬೇಕು. ಸೊ ಯಾವ ತರ ಏನು ಹಾಕ್ಲಿಕ್ಕಿದೆ? ಮೈದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಆಮೇಲೆ ಕಲಸಿ ಸ್ವಲ್ಪ ಹದ ಬರುವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು. ತುಂಬಾ ಸರಿ ಒಂದು 2-3 ಸರಿ ಎಣ್ಣೆ ಹಾಕಿ ಅದನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ತರಬೇಕು. ಹೌದು, ಅದು ಸ್ಟಿಫ್ ಬರಬೇಕು, ಈ ಹದಕ್ಕೆ ಬರಬೇಕು. ಅಷ್ಟವರೆಗೂ ಎಣ್ಣೆ ಹಾಕಿ ಕಲಸಿ ಇಟ್ಕೊಳ್ಬೇಕು. ಒಂದು 2 ಗಂಟೆ ಕಾಲ ಮುಂಚೆನೆ ಮಾಡಿ ಇಟ್ಕೊಳ್ಬೇಕು. ಈಗ ನಾನು ಆಲ್ರೆಡಿ ಕನಕ ಮಾಡಿ ತಂದಿದ್ದೇನೆ. ನೆಕ್ಸ್ಟ್ ಈಗ ನನಗೊಂದು ಕಡಾವು ಬೇಕು. ಇದಕ್ಕೀಗ ನಾನೊಂದು ಸ್ವಲ್ಪ ಬೆಲ್ಲ ಹಾಕ್ತೇನೆ. ಓಕೆ, ಬೆಲ್ಲ ಇದು ಪಾಕ ಆಗ್ಲಿಕ್ಕಿದೆಯಾ? ಪಾಕ ಸ್ವಲ್ಪ ಸ್ವಲ್ಪ ಇಷ್ಟು ಇರಲಿ, ಹಾಕ್ತೇನೆ. ನೀರೇನಾದರೂ ಬೇಕಾ? ಸ್ವಲ್ಪ ಹಾಕ್ಲಿಯಾ? ಹಾಂ, ಸಾಕು ಸಾಕು. ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ನೀರು. ಸರಿ. ಸೊ ಇದು ಬೇಸಿಕಲಿ ಮೋದಕ ಅಂತ ಹೇಳಿದ ನಂತರ ಬೇರೆ ಬೇರೆ ರೀತಿಯ ಮೋದಕಗಳಿದೆ. ಸೊ ಇದು ಯಾವ ತರ ಅಂದ್ರೆ ಬರುತ್ತೆ ಅಂದ್ರೆ ಇದು ಫ್ರೈ ಮಾಡ್ಲಿಕ್ಕೆ ಡೀಪ್ ಫ್ರೈ, ಇದು ಎಣ್ಣೆಯಲ್ಲಿ ಫ್ರೈ. ಇನ್ನೊಂದು ತರದ ಮೋದಕ ಅಂದ್ರೆ ಎಣ್ಣೆ ಫ್ರೈ ಏನ್ ಮಾಡಲ್ಲ. ಹೌದು, ಹಾಗೇನೆ ತೆಂಗಿನ ತುರಿಯನ್ನು ಈ ತರ ಮಾಡಿ ಹಾಕಿ ಮೈದಾವನ್ನು ಹಾಕಿ ಬಾಯ್ಲ್ ಹಾಗೇನೆ ಇಡ್ತಾರೆ ಇದರಲ್ಲಿ, ಕಡಾವದಲ್ಲಿ. ಡೀಪ್ ಫ್ರೈ ಮಾಡೋದಿಲ್ಲ. ಹಾಗೆ ಇದು ಡೀಪ್ ಫ್ರೈ ಮಾಡ್ತಾರೆ. ಓಕೆ ಓಕೆ. ಸ್ವಲ್ಪ ಕರಗಲಿ. ನಾನು ಈಗ ಡ್ರೈ ಫ್ರೂಟ್ಸ್ ಹಾಕ್ತೇನೆ ಅದಕ್ಕೆ. ಇದಕ್ಕೆ ಹಾಕುದಾ? ಹಾ, ಅದು ಸ್ವಲ್ಪ. ಸೊ ಶಾಸ್ತ್ರೀಯ ಸಂಗೀತ ಎಲ್ಲ ಹೇಳ್ಕೊಡ್ತಾ ಇದ್ರಲ್ವಾ? ಎಷ್ಟು ಜನ ಮಕ್ಕಳಿದ್ರು? ತುಂಬಾ ಮಕ್ಕಳಿದ್ರು. ಡ್ರಾಯಿಂಗ್ ಹೇಳಿಕೊಡ್ತಿದ್ದು, ಮತ್ತೆ ಶಾಸ್ತ್ರೀಯ ಸಂಗೀತ ಸೀನಿಯರಿಗೆಲ್ಲ ಟೀಚರ್ ಇದ್ರು. ಜೂನಿಯರ್ ನಾನು ಹೇಳ್ಕೊಡ್ತಿದ್ದೆ, ಸೀನಿಯರ್ಗೆ ಟೀಚರ್ ಇದ್ರು. ನನಗೆ ಹಾಡೋದೆಲ್ಲ ತುಂಬಾ ಇಷ್ಟ ನನಗೆ. ಅಂದ್ರೆ ಎಷ್ಟು ವರ್ಷದಿಂದ ಇದು ಹಾಡಿನ ಒಂದು ಕ್ಷೇತ್ರದಲ್ಲಿ ಇದ್ದೀರಾ ನೀವು? ನಾನು ಸಾಧಾರಣ 8th 9th ಹೋಗುವಾಗ ನಾನು ಒಬ್ಬಳೆ ಗುಣ ಬಿಡ್ತಾ ಹಾಡೋದು ಇಂಟ್ರೆಸ್ಟ್. ಕಾಲೇಜಿಗೆ ಹೋಗುವಾಗ ಅಲ್ಲಿ ಹಾಡ್ತಿದ್ದೆ ಫಂಕ್ಷನ್ಗೆಲ್ಲ. ತುಂಬಾ ಇಷ್ಟ ನನಗೆ ಹಾಡೋದೆಲ್ಲ. ಓಕೆ, ಸಾಧಾರಣ ಕರೆಕ್ಟ್ ಬರ್ತಾ ಇದೆ. ಸ್ವಲ್ಪ ಇದೆ, ಅದು ಕರಗಿದ್ರೆ ನಾನೀಗ ತೆಂಗಿನ ತುರಿ ಹಾಕ್ತೇನೆ. ಈಗ ನಾನು ತೆಂಗಿನ ತುರಿ ರೆಡಿ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಸರಿ. ಈಗ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಓಕೆ. ಸೊ ಎಲ್ಲ ಡ್ರೈ ಫ್ರೂಟ್ಸ್ ಗಳನ್ನು ಹಾಕೋದು? ಹೌದು ಹೌದು ಹೌದು. ಸ್ವಲ್ಪ ಗಟ್ಟಿ ಆಗಷ್ಟು ತಿರ್ಸ್ಬೇಕು. ಸೊ ಇದೆಲ್ಲ ನಾವು ಆ ಮೋದಕದೊಳಗಿನ ಫಿಲ್ಲಿಂಗ್ ಮಾಡ್ತಾ ಇರೋದು. ಓಕೆ. ಬೆಲ್ಲ ಸ್ಮೆಲ್ ಬರ್ತಾ ಇದೆ. ಹೌದು, ಪಾಕ ಬರ್ತಾ ಇದೆ. ಸೊ ಇದು ಬೆಲ್ಲ ಕಂಪ್ಲೀಟ್ ಕರಗಿ ಅದು ಹೂರ್ಣ ತರ ಆಗಬೇಕು. ಹೌದು ಹೌದು. ಓಕೆ. ಸೊ ನೀವು ಹಾಡೆಲ್ಲ ಹಾಡ್ತಿರಲ್ವಾ? ಯಾವ್ದಾದ್ರು ನಮಗೋಸ್ಕರ ಒಂದು ಹಾಡು ಹಾಡಿ ಅಲ್ಲ ನೀವು? ನಾನು ಯಾವ್ದು ಶಾಸ್ತ್ರೀಯ ಹಾಡ್ಬೇಕಾ ಜಾನಪದ ಹಾಡ್ಬೇಕಾ? ಯಾವ್ದಾಗತ್ತೆ ನಿಮ್ಗೆ, ಯಾವ್ದು ನಿಮ್ದು ಫೇವ್ರೇಟ್ ಅಂತ ಇದೆ ಅದನ್ನ ಹಾಡಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮಗೊಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ವೆರಿ ನೈಸ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಅದಲ್ಲದೆ ಅದು ಭಕ್ತಿಗೀತೆ ಬೇತೆ ಅಲ್ವಾ? ಹೌದು. ಓಕೆ ಓಕೆ, ತುಂಬಾ ಚೆನ್ನಾಗಿತ್ತು. ಕೇಳಿಕಂತೂ ಒಂದು ಮನೆಯ ಫೀಲೇ ಬಂದಾಗ ಆಯ್ತು. ಥ್ಯಾಂಕ್ ಯು. ಎಸ್, ಇದಾಯ್ತಲ್ವಾ? ಇದಾಯ್ತು. ಓಕೆ, ಇದು ಆಚೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಕಡಾವಲ್ಲಿ ಎಣ್ಣೆ ಇಡಬೇಕು ಈ ಕಡೆ. ಓಕೆ. ಸೊ ಗ್ಯಾಸ್ ಹಚ್ತೇನೆ. ಕನಕ ಸರಿಯಾಗಿದೆ. ಸೊ ಎಣ್ಣೆ ಹಾಕ್ಲಿಯಾ? ಇದಕ್ಕೆ ಸ್ವಲ್ಪ ನನಗೆ ಸ್ವಲ್ಪ ಬೇಕು. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೇನೆ. ಹಾಕಿ. ಓಕೆ. ಸೊ ಆ ಹೂರ್ಣವನ್ನು ಅದಕ್ಕೆ ತುಂಬಿಸ್ಬಿಡೋದಾ? ಹೌದು ಹೌದು. ಓಕೆ. ತುಂಬಿಸಿ ಕ್ಲೋಸ್ ಮಾಡಿಬಿಡೋದು. ಹಾಂ. ಸೊ ಮೋದಕದ ಶೇಪ್ ಕೊಟ್ಬಿಡೋದು ಹಾಗಾದ್ರೆ? ಹೌದು ಹೌದು, ಮೋದಕ ಶೇಪ್ ಕೊಟ್ಬಿಡೋದು. ಡಿಸೈನ್ ಕೂಡ ಮಾಡ್ಬೋದು ಇದರಲ್ಲೇನೆ. ಓಕೆ. ಸೊ ಇದೇ ಒಂದು ವೇಳೆ ಇದರೊಳಗೆ ವೆಜ್ ಹಾಕಿದ್ರೆ ಅದು ಮೋಮೋಸ್ ಆಗುತ್ತೆ ಅಲ್ವಾ? ಆಗುತ್ತೆ.
ಸೊ ಈಗ ಸ್ವೀಟ್ ಹಾಕಿರೋದ್ರಿಂದ ಹೌದು ಮೋದಕ ಆಗುತ್ತೆ. ಮೋದಕ ಆಗುತ್ತೆ. ಓಕೆ. ವೆಜ್ ಹಾಕಿ ಮಸಾಲೆ ಹಾಕ್ಬೇಕು. ವೆಜ್ ಟೇಸ್ಟ್ ಬರಲ್ಲ. ವೆಜ್ ಮಸಾಲೆ ನಮ್ಮ ಅರುಣದವರ ಮಸಾಲೆ ಹುಡಿಗಳೆಲ್ಲ ಹಾಕಿದ್ರೆ ಅದು ಮೋಮೋಸ್ ಆಗುತ್ತೆ. ಇದೀಗ ಸ್ವೀಟ್ ಆಗಿರೋದ್ರಿಂದ ಮೋದಕ ಆಗುತ್ತೆ. ಓಕೆ. ಇದು ಹಿಟ್ಟು ಚೆನ್ನಾಗಿ ಮಾಡಿಟ್ಕೊಳ್ಬೇಕು, ಅದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹಿಟ್ಟು ಸರಿ ಬರ್ದಿದ್ರೆ ಗಟ್ಟಿ ಆಗ್ತದೆ. ಓಕೆ ಓಕೆ. ಮೋದಕ ಈ ರೀತಿ ಉಂಡೆ ಮಾಡ್ಕೊಳ್ಬೇಕು. ಈಗ ನಾನು ಎಣ್ಣೆಗೆ ಬಿಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಸರಿ. ಒಂದೊಂದೇ ಬಿಡಬೇಕು. ಎಸ್. ಓಕೆ. ಈ ಕಲರ್ ಬರಬೇಕು. ಅಂಟ್ಕೊಳ್ಳುತ್ತಾ ನೋಡಬೇಕು, ದೂರ ಸ್ವಲ್ಪ. ಓಕೆ. ಸೊ ನೀವು ಹಬ್ಬದ ದಿವಸಗಳೆಲ್ಲ ಈ ತರ ಸ್ಪೆಷಲ್ ಮಾಡ್ತಾ ಇರ್ತೀರಾ? ಮಾಡ್ತೇವೆ. ಓಕೆ. ಬೇರೆ ಏನೆಲ್ಲ ಮಾಡ್ತೀರಾ? ನನಗೆ ತುಂಬಾ ಇಂಟ್ರೆಸ್ಟ್ ಅಲ್ಲ, ಎಲ್ಲ ಮಾಡ್ತಾ ಇರ್ತೀನಿ. ಚಕ್ಕುಲಿ, ಕೋಡುಬಳೆ, ಹತ್ತಿರಸ, ಏನೇನೋ ತುಂಬಾ ಮಾಡ್ತಾ ಇರ್ತೀನಿ. ಟ್ರಯಲ್ಲೆಲ್ಲ ನೋಡೋದು ಮತ್ತೆ ಹೀಗೆ ಮಾಡೋದು ಒಮ್ಮೆ. ಸೊ ನಮ್ಮ ರುಚಿಯಲ್ಲಿ ಆಗಿರುವಂತಹ ರೆಸಿಪೀಸ್ಗಳನ್ನ ನೋಡಿ ಮಾಡ್ತೀರಾ? ಹೌದು, ನೋಡ್ತೇನೆ, ನಾನು ನೋಡ್ತೇನೆ. ಓಕೆ. ಸೊ ಇದು ಎಷ್ಟು ಬೇಯಬೇಕಾಗುತ್ತೆ, ಯಾವಾಗ ಗೊತ್ತಾಗುತ್ತೆ ಇದು ರೆಡಿ ಅಂತ ಹೇಳಿ? ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ಗಿಂತ ಸ್ವಲ್ಪ ಬ್ರೌನ್ ಜಾಸ್ತಿ ಆಗಬೇಕು. ಬ್ರೌನ್ ಆಗಬೇಕಾ? ಓಕೆ. ಆಗ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ. ಒಳಗಡೆ ಪೂರ್ಣ ಏನು ಬೇಯುವಂಥದ್ದಿಲ್ಲ. ಹೌದು ಹೌದು. ಮೇಲ್ಗಡೆದು ಕನಕ ಹಿಟ್ಟು ಬೇಯಬೇಕು. ಯಾವ ಸೈಡ್ ಬೇಯಲಿಲ್ಲ ನೋಡಿ ತಿರ್ಸಿ ಹಾಕಬೇಕು. ಓಕೆ. ಸೊ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಆಗ್ತಾ ಇದೆ ಅಲ್ವಾ? ಆಗ್ತಾ ಇದೆ, ಬೇಯ್ತಾ ಬಂತು. ಸೊ ಇದು ಆಲ್ಮೋಸ್ಟ್ ಆಗಿದೆ ಅಲ್ವಾ? ಗ್ಯಾಸ್ ಆಫ್ ಮಾಡೋಣ? ಗ್ಯಾಸ್ ಆಫ್ ಮಾಡೋಣ. ಓಕೆ. ಸರಿ ಸರಿ, ಇಷ್ಟ ಆಗಬೇಕು, ಈ ಕಲರ್ ಬರಬೇಕು. ಓಕೆ ಓಕೆ. ಇಷ್ಟ ಆದರೆ ಸಾಕು. ಸಾಕಲ್ಲ? ಹಿಟ್ಟು ಬೆಂದಿರುತ್ತೆ. ಸೌಂಡಲ್ಲೇ ಗೊತ್ತಾಗುತ್ತೆ ಅದು ಆಗಿದೆ ಅಂತ ಹೇಳಿ. ಹೌದು. ಓಕೆ. ಎಸ್. ಡ್ರೈ ಫ್ರೂಟ್ಸಿನ ಮೋದಕ ರೆಡಿ ಆಯಿತು. ಹೇಗಿದೆ ಅಂತ ತಿಂದು ರುಚಿ ನೋಡಿ ಹೇಳಿ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಸೊ ನಾನು ಆಗಲೇ ಹೇಳಿದೆ, ಮೋದಕ ಅಂತ ಹೇಳಿದಾಗ ಬಗೆ ಬಗೆಯ ಮೋದಕಗಳಿರುತ್ತೆ, ಬಟ್ ಇದೊಂದು ಫ್ರೈಡ್ ಡ್ರೈ ಫ್ರೂಟ್ಸ್ನ ಮೋದಕ ಮಾಡಿಕೊಟ್ಟಿದ್ದಾರೆ. ವೆರಿ ಸಿಂಪಲ್, ಮನೆಯಲ್ಲೇ ಮಾಡ್ಕೊಳ್ಬೋದು ಇದ್ದಂತಹ ಇಂಗ್ರೀಡಿಯೆಂಟಲ್ಲಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಒಮ್ಮೆ ನೋಡ್ಕೊಂಡು ಬನ್ನಿ. ಮೋದಕ ತಯಾರಿಸುವ ವಿಧಾನ. ಮೊದಲು ಮೈದಾ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳಿ. 1 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಳ್ಳಿ. ಬೆಲ್ಲ ಕರಗಿದ ನಂತರ ತೆಂಗಿನ ತುರಿ, ಗೋಡಂಬಿ, ದ್ರಾಕ್ಷಿ ಸೇರಿಸಿ ಗಟ್ಟಿಯಾಗುವವರೆಗೂ ಬೇಯಿಸಿ. ಬಳಿಕ ಕಣಕವನ್ನು ತಟ್ಟಿ ಹೂರಣವನ್ನು ತುಂಬಿ ಮಡಚಿ. ಆ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರವಾದ ಮೋದಕ ಸವಿಯಲು ಸಿದ್ಧ. ಎಸ್ ಮೇಡಮ್, ನಮ್ದು 2 ರೆಸಿಪೀಸ್ಗಳು ರೆಡಿ ಇದೆ. ಒಂದು ಅವಲಕ್ಕಿ ಪಲಾವ್ ಮತ್ತೊಂದು ಡ್ರೈ ಫ್ರೂಟ್ಸ್ ಮೋದಕ. ಸೊ ಫಸ್ಟ್ ಖಾರ ಟೇಸ್ಟ್ ನೋಡುವಲ್ವಾ? ಎಸ್, ತಕೊಳ್ಳಿ. ಸೊ ಯೂಶ್ವಲಿ ಅಕ್ಕಿದ್ದು ಪಲಾವ್ ತಿಂದಿರ್ತೇವೆ, ಬಟ್ ಇದು ಅವಲಕ್ಕಿಯಲ್ಲಿ ಮಾಡಿದಂತಹ ಪಲಾವ್ ಅಲ್ವಾ? ಹೇಗಿದೆ ತಿಂದು ನೋಡಿ. ಸಿಂಪಲ್ ಆಗಿ ಮೈಲ್ಡ್ ಆದಂತಹ ಟೇಸ್ಟ್, ಅದರ ಜೊತೆಗೆ ಆ ವೆಜಿಟೇಬಲ್ಸ್ಗಳ ಒಂದು ಮಿಕ್ಸಿಂಗ್ ಇರೋದ್ರಿಂದ ಗೊತ್ತಾಗುತ್ತೆ ಅವಲಕ್ಕಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯೂಶ್ವಲಿ ನಾವು ಈ ತರ ಈ ಅವಲಕ್ಕಿ, ಖಾರ ಅವಲಕ್ಕಿ ತಿಂದಾಗ ಅದರ ಒಂದು ಟೇಸ್ಟ್ ಮತ್ತೆ ಈ ಒಂದು ವೆಜಿಟೇಬಲ್ಸ್ ಗಳ ಟೇಸ್ಟ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ ಚೆನ್ನಾಗಿದೆ, ಒಂದು ಸಿಂಪಲ್ ಆಗಿ ದಿಢೀರ್ ಅಂತ ಮಾಡಿದಂತ ಟೇಸ್ಟ್ ಸೂಪರ್ ಆಗಿದೆ. ಬೆಳಿಗ್ಗೆ ತಿಂಡಿಗೆಲ್ಲ ದಿಢೀರ್ ಆಗುತ್ತೆ. ಎಸ್, ಮಕ್ಕಳು ಹೋಗೋರಿಗೆ, ಆಫೀಸಿಗೆ ಹೋಗೋರಿಗೆಲ್ಲ. ಓಕೆ, ಈಗ ಮೋದಕ ಟೇಸ್ಟ್ ನೋಡಲ್ಲ. ಸೊ ಇದು ಟೇಸ್ಟ್ ನೋಡುವಲ್ಲ, ಹಾಫ್ ಮಾಡುವ. ಸೊ ತಕೊಳ್ಳಿ, ಮೋದಕ ಟೇಸ್ಟ್ ನೋಡುವ. ಮೋದಕ ಟೇಸ್ಟ್ ನೋಡುವ. ಸೊ ಇದು ಈಗಲೇ ರೆಡಿ ಆಗಿದ್ರಿಂದ, ಬಿಸಿ ಆಗಿರೋದ್ರಿಂದ ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಅದರ ಜೊತೆಗೆ ಬೆಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿ ಆ ಹೊರಗಿನ ಏನ್ ಕವರ್ ಇದೆ ಅದೊಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಿಸಿ ಬಿಸಿ ಚೆನ್ನಾಗಿದೆ. ಚೆನ್ನಾಗಿದೆ, ನೈಸ್, ವಂಡರ್ಫುಲ್. ಎಸ್, ತುಂಬಾ ಖುಷಿ ಆಯ್ತು ಮೇಡಮ್. ಹೇಗೆ ಅನಿಸ್ತು ನಿಮ್ಗೆ ಅಡುಗೆ ಮನೆಯಲ್ಲಿ? ನನಗೆ ತುಂಬಾ ಖುಷಿ ಆಯ್ತು ಅಡುಗೆ ಮನೆಯಲ್ಲಿ.
ಈ ಮನೆಯಲ್ಲೇ ಇದ್ದಿದ್ದು ಬೋರ್ ಆಗುತ್ತಲ್ಲ ಹೆಂಗಸರಿಗೆ, ಇಂಥದ್ದೊಂದು ಅವಕಾಶ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಬೇಕಲ್ವಾ? ನಮಗೂ ಖುಷಿ, ವೀಕ್ಷಕರಿಗೂ ಖುಷಿ. ಎಸ್. ಸೊ ನಮ್ಮ ಅಡುಗೆ ಮನೆಗೆ ಬಂದು ನಮಗೆ ರೆಸಿಪಿ ಹೇಳ್ಕೊಟ್ಟದಕ್ಕೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮಗೆ. ಥ್ಯಾಂಕ್ ಯು. ಹಾಗೆಯೇ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ಇನ್ನೂ ಸ್ಟ್ರಾಂಗ್ ಆಗಲಿಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕುಶಲಕ್ಕಿ. ನಿಮಗವರಿಗೆಲ್ಲ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ 2 ವಂಡರ್ಫುಲ್ ಆದಂತಹ ರೆಸಿಪೀಸ್ಗಳನ್ನು ಹೇಳ್ಕೊಟ್ರು. ಸೊ ನಿಮ್ಮಲ್ಲೂ ಕೂಡ ಈ ತರಹದ ಒಂದು ಕೈರುಚಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಅಡುಗೆ ಮನೆಗೆ ಬಂದು ಎಲ್ರಿಗೂ ಈ ಹೊಸ ರೆಸಿಪಿಗಳನ್ನು ನಮ್ಮ ಸವಿರುಚಿಯ ಮುಖಾಂತರ ಎಲ್ಲರಿಗೂ ತೋರ್ಪಡಿಸುವಂಥ ಒಂದು ಅವಕಾಶ ನಿಮಗೂ ಖಂಡಿತವಾಗ್ಲೂ ಇದೆ. ಸೊ ಆದಷ್ಟು ಬೇಗನೆ ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಆ್ಯಂಡ್ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆರಡು ರೆಸಿಪಿಗಳ ಜೊತೆ ಮತ್ತೋರ್ವ ಅತಿಥಿಯ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.